ಕುಂದಾಪುರ ನಗರದಾದ್ಯಂತ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಕುಂದಾಪುರ ಪುರಸಭೆ ಸದಸ್ಯ ಮೋಹನ್ ದಾಸ್ ಶೆಣೈ ಆರೋಪಿಸಿದ್ದಾರೆ. ಪುರಸಭೆ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಅವರು, ರಸ್ತೆಯ ಬದಿಯಲ್ಲಿ ಹೊಸ ಇಂಟರ್ಲಾಕ್ ಅಳವಡಿಸಲಾಗಿದೆ. ಆದರೆ ಹಳೆ ಇಂಟರ್ಲಾಕ್ಗಳು ಎಲ್ಲಿ ಹೋದವು ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಬಳಿಕ ಪುರಸಭೆ ಸದಸ್ಯ ಗಿರೀಶ್ ಜಿಕೆ ಮಾತನಾಡಿ, ಜನರ ಸಮಸ್ಯೆಯನ್ನು ಚುನಾಯಿತ ಸದಸ್ಯರ ಬಳಿ ಹೇಳುತ್ತಾರೆ. ಅದನ್ನು ಅಧಿಕಾರಿಗಳ ಬಳಿ ಹೇಳಿ ಪರಿಹಾರ ಕಂಡುಕೊಳ್ಳಲು ಸಭೆ ಕರೆದರೆ ನೀವು ಬರುವುದಿಲ್ಲ. ಯಾಕಿಷ್ಟು ನಿರ್ಲಕ್ಷ್ಯ ಎಂದು ಕಿಡಿಕಾರಿದರು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್, ಪುರಸಭೆ ಮುಖ್ಯಾಧಿಕಾರಿ ಗೋಪಾಲ್ ಕೃಷ್ಣ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಪ್ರಕಾರ ಹೋದ್ರೆ ರೋಡ್ ನಾಶ ಆಗ್ತದೆ. ನೀವು 15 ಹಳೆ ಇಂಟರ್ಲಾಕ್ ಏನಾಯ್ತು ಅನ್ಸಪ್ಪ ಮುನ್ಸಿಪಾಲಿಟಿ ಕೊಟ್ಟಿದ್ರೆ ನೀವು ವರ್ಷ ಬಾಕಿ ಇಡೋದಿದ್ದವರಾದ್ರೆ ನಿಮ್ಮ ಕೆಲಸ ಪುರಸಭೆಗೆ ಬೇಕಾ ನೋಡಿ. ಅವರೇ ಹೇಳಿದಕ್ಕೆ ಆನ್ಸರ್ ಕೊಡಿ, ನಾನು ಕೇಳಿದಕ್ಕೆ ಆನ್ಸರ್ ಕೊಡಿ. ಒಂದೊಂದು ಕಾಮಗಾರಿಯನ್ನ 1 ಬಾರಿ 2 ಬಾರಿ 3 ಬಾರಿ ನೀವು ಪದೇ ಪದೇ ಮಾಡ್ತಾ ಇದ್ದದ್ದವರಾದ್ರೆ ದುಡ್ಡು ಯಾರು ಬಂದ್ರಿ?